ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಗೂ ಈ ಬಗ್ಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಬಿಜೆಪಿ ಯೋಚನೆ ಮಾಡಿರುವ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಅವರು ಮಾತನಾಡಿ, ಸ್ವೀಟ್ ಇದ್ದಲ್ಲಿಗೆ ಇರುವೆಗಳು ಹೋಗುತ್ತೆ, ಅದೇ ರೀತಿ ಕೆಲವು ಶಾಸಕರು ಹೋಗಿದ್ದಾರೆ. ಮನಸ್ಸು ಸರಿ ಇದ್ರೆ ಆಣೆ ಪ್ರಮಾಣ ಎಲ್ಲ ಏಕೆ ಸ್ವಾಮಿ? ಮನಸ್ಸಿನಲ್ಲಿ ಕಳ್ಳತನ ಇಟ್ಟು ಆಣೆ ಪ್ರಮಾಣ ಮಾಡಿದ್ರೆ ಹೇಗೆ? ಮೊದಲು ಮನಸ್ಸಾಕ್ಷಿಯನ್ನು ತಿದ್ದುಕೊಳ್ಳಿ, ಅಭಿವೃದ್ಧಿ ಪರ ಕೆಲಸ ಮಾಡಲಿ. ಅಡ್ಡ ಮತದಾನ ಆಗಿರುವುದಂತೂ ನಿಜ. ಬಿಜೆಪಿ ಪಕ್ಷಕ್ಕೆ ಅವರ ಶಾಸಕರ ಮೇಲೆ ನಿಯಂತ್ರಣ ಇಲ್ವೇ? ಜೆಡಿಎಸ್ ನಾಯಕರಿಗೆ ಅವರ ಶಾಸಕರ ಮೇಲೆ ಹಿಡಿತ ಇಲ್ವೇ? ಶಾಸಕರು ಸ್ವೀಟ್ ಸಿಕ್ಕಿದೆ ಎಂದು ಅಡ್ಡ ಮತದಾನ ಮಾಡಿದ್ದಾರೆ ಎಂದು ಅಶೋಕ್ ರೈ ಹೇಳಿಕೆ ನೀಡಿದ್ದಾರೆ. ನೋಡಿ, ನಮ್ಮ ಮನಸ್ಸು ಸರಿ ಇದ್ರೆ ಆನೆ ಪ್ರಮಾಣ ಯಾಕೆ ಸ್ವಾಮಿ? ಈ ಆನೆ ಪ್ರಮಾಣ ಇಲ್ಲ, ಯಾರು ಟೆಸ್ಟ್ ಮಾಡುವಂಥದ್ದು. ನಮ್ಮ ಮನಸ್ಸು ಸರಿ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಕಳ್ಳತನ ಇದ್ರೆ ಆನೆ ಪ್ರಮಾಣ ಯಾಕೆ? ದೇವರನ್ನು ದೇವಸ್ಥಾನದಲ್ಲೇ ಹೋಗಿ ಭಕ್ತಿ ಮಾಡಬೇಕಂತಿಲ್ಲ, ಮನೆಯಲ್ಲಿ ಭಕ್ತಿ ಮಾಡಿದ್ರು ಒಳ್ಳೇದು, ಪೂಜೆ ಮಾಡಿ ಭಕ್ತಿ ಮಾಡಬೇಕಂತಿಲ್ಲ, ಭಜನೆ ಮಾಡಿ ಭಕ್ತಿ ಮಾಡಿದ್ರೆ ಇನ್ನೂ ಒಳ್ಳೇದು. ಇವರು ಯಾರಿಗೆ ತೋರಿಸ್ಲಿಕ್ಕೆ ಅಲ್ಲಿ ಆನೆ ಮಾಡ್ಲಿಕ್ಕೆ ಬರುದು? ಇವರ ಮನಸ್ಸಾಕ್ಷಿಯನ್ನು ಪರಿಸ್ಥಿತಿ ತಿದ್ದುಕೊಳ್ಳಿ, ಮತ್ತೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಲಿ. ಅಭಿವೃದ್ಧಿ ಪರವಾಗಿ ಜನ ಯಾವಾಗಲೂ ಗಮನ ಕೊಡ್ತಾರೆ. ಇವತ್ತಲ್ಲ ನಾಳೆ ಅದಕ್ಕೆ ರಿಸಲ್ಟ್ ಇದೇ ಇದೆ, ಫಲ ಇದೇ ಇದೆ. ಆಗಿದೆ ಅಲ್ಲ, ಬಿಜೆಪಿ ಅವರು ಎಲ್ಲ ಬಿಜೆಪಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾರು ಅಡ್ಡ ಮತದಾನ ಹಾಕದೆ ಅಲ್ಲಿ ಮತ ಹೇಗೆ ಜಾಸ್ತಿ ಆಗ್ತದೆ? ಹಾಗಾದ್ರೆ ಬಿಜೆಪಿ ಅವರಿಗೆ ಅವರ ಜೊತೆ ಕಂಟ್ರೋಲ್ ಇಲ್ಲ ಅಂತ ಆಯ್ತಲ್ಲ, ಆ ಜೆಡಿಎಸ್ ಅವರಿಗೆ ಏನು ಕಂಟ್ರೋಲ್ ಇಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಎಲ್ಲಿ ಸ್ವೀಟ್ ಇದೆ ಅಲ್ಲಿ ಹೋಗ್ತದೆ ಅಂತ ಆಯ್ತಲ್ಲ. ಎಲ್ಲಿದೆ ಶಿಸ್ತು? ಎಲ್ಲಿ ಹೋಗಿದೆ? ಸ್ವೀಟ್ ಇದ್ದಲ್ಲಿ ಇರುವೆ ಹೋಗ್ತದೆ. ಸ್ವೀಟ್ ಅಲ್ಲಿ ಏನೋ ಕಂಡಿದೆ, ಇರುವೆ ಹೋಗಿದೆ, ಅಡ್ಡ ಮತದಾನ ಆಗಿದೆ. ನಾವು ಸೀಟ್ ಹಾಕುವಷ್ಟು ದೊಡ್ಡವರು ಆಗ್ಲಿಲ್ಲ. ನಾವು ಸೀಟ್ ಹಾಕುವಷ್ಟು ದೊಡ್ಡವರು